ಮುಖ್ಯಮಂತ್ರಿಯವರಿಗೆ ಬೆದರಿಕೆ ಹಾಕುವ ಉದ್ದೇಶ ನಮ್ಮದಾಗಿಲ್ಲ. ಮೈಸೂರಿನ ನಂಜನಗೂಡಿನ ದೇಗುಲ ಧ್ವಂಸ ಮಾಡಿದ್ದನ್ನ ಖಂಡಿಸಿದ್ದೇವೆಯಷ್ಟೇ. ಆದರೆ ಅಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾದವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸು ದಾಖಲಿಸಿ ಹತ್ತಿಕ್ಕುವ ಕೆಲಸ ಆಗುತ್ತಿದೆ ಎಂದು ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರಾಜೇಶ್ ಪವಿತ್ರನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದ ಕಡೆಯಿಂದ ನಡೆದ ದೇವಸ್ಥಾನ ಧ್ವಂಸ ಪ್ರಕರಣದಲ್ಲಿ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವ ಪ್ರಯತ್ನವನ್ನ ಮಾಡಿದೆ ಹಾಗೂ ಈ ಪ್ರಯತ್ನದ ಹಿಂದೆ ಕೂಡ ಯಾರೇ ಹಿಂದೂ ನಾಯಕರು ಸರ್ಕಾರದ ವಿರುದ್ಧ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ಪ್ರಶ್ನಿಸಿದ್ರೆ ಅವರನ್ನ ಸೆರೆಮನೆಗೆ ತಳ್ಳುವ ಇವರ ಪ್ರವೃತ್ತಿಗೆ ಹಾಗೂ ಹಿಂದೂ ವಿರೋಧಿ ನೀತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಿದರು. ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ದೇವಸ್ಥಾನಗಳನ್ನು ಪ್ರತಿನಿತ್ಯ ಉರುಳಿಸುವಂಥದ್ದು, ಅದರಲ್ಲೂ ಕೂಡ ನಂಜನಗೂಡಿನ ಒಂದು ದೇವಸ್ಥಾನದ ಬಗ್ಗೆ ಆಗಲೇ ವೈರಲ್ ಆಗಿರುವಂಥ ವಿಚಾರವನ್ನ ಒಂದು ಹಿಂದೂ ನಾಯಕರು ಮಾತಾಡಿದರೆ ಅವರ ಮೇಲೆ ಕೇಸ್ ಹಾಕುವಂಥದ್ದು ಅಂತ ಹೇಳಿದ್ರೆ ಏನು ಕ್ರಮ ಇದು? ಯಾವ ರೀತಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆ? ನಮ್ಮ ಪ್ರಶ್ನೆ, ನೀವು ಇತರರ ಮೇಲೂ ಕೇಸ್ ಹಾಕಿದ್ದೀರಾ. ಏನು ಕೇಸ್ ಹಾಕಿದ್ದೀರಿ? ಫೋರ್ಜರಿ ಕೇಸ್ ಹಾಕಿದ್ದೀರಿ, ಚೀಟಿಂಗ್ ಕೇಸ್ ಹಾಕಿದ್ದೀರಿ. ನಮ್ಮ ಪ್ರಶ್ನೆ, ಯಾರಿಗೆ ಫೋರ್ಜರಿ ಮಾಡಿದ್ರು, ಯಾರು ಚೀಟಿಂಗ್ ಮಾಡಿದ್ರು? ದೇವಸ್ಥಾನವನ್ನ ಉರುಳಿಸಿದಂತ ಧ್ವಂಸ ಪ್ರಕರಣದಲ್ಲಿ ಮಾತಾಡಿದಂತ ನಾಯಕರಿಗೆ ನೀವು ಬೆದರಿಕೆ ಕೇಸ್ ಹಾಕಬಹುದಿತ್ತು. ಇನ್ನಿತರ ಸೆಕ್ಷನ್ಗಳನ್ನು ಯಾಕೆ ಹಾಕಿದ್ದೀರಿ? ಆದ್ರೆ ನೀವೇನು ಹೇಳಿದ್ರು, ಏನು ಮಾಡಿದ್ರು ನಡೆಯುತ್ತೆ ಅಂತ ನೀವು ಅನ್ಕೊಂಡಿದ್ರೆ ನನ್ನನ್ನು ಸೇರಿಸಿ, ನಾನು ಅವತ್ತಿನ ದಿವಸ ನಾನು ಬೆಂಗಳೂರು ಪ್ರವಾಸದಲ್ಲಿದ್ದಂಥವನು, ಮರುದಿವಸ ನನ್ನ ಮೇಲೂ ಎಫ್ಐಆರ್ A2 ಮಾಡಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ? ನಾವು ಹಿಂದೂ ಮಹಾಸಭಾ ನಕಲಿ ಅಂತ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ನಕಲಿ ಅಂತ ಕೊಟ್ಟಿದ್ರೆ ನಮಗೂ ಕಾನೂನಿನ ವ್ಯವಸ್ಥೆ ಬರುತ್ತೆ, ನಮ್ಗೆ ಗೊತ್ತಿದೆ ವಿಚಾರಗಳು. ನೀವು ನೋಟಿಸ್ ಕೊಡಬೇಕಾಗಿತ್ತು ನಮಗೆ. ನಮ್ದು ನಿಜವಾದ ಹಿಂದೂ ಮಹಾಸಭಾ ಅಲ್ಲ ಅಂತ ಹೇಳಿದ್ರೆ ನಮಗೆ ನೋಟಿಸ್ ಕೊಡಬೇಕಾಗಿತ್ತು. ನೀವು ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಯಾವುದೂ ಮಾಡದೆ ಯಾರೋ ಒಬ್ಬ ಬಂದು ನಮ್ಮ ಹಿಂದೆ ನಮ್ಮ ಜೊತೆ ಕೆಲಸ ಮಾಡಿದಂಥವನು, ಅವನು 2019ರಲ್ಲಿ ಉಚ್ಚಾಟಿತನಾಗಿದ್ದಾನೆ ಅವನು.